ಮುಂಬಯಿಯ ಅಂಧೇರಿ ಪಶ್ಚಿಮ ವೀರ ದೇಸಾಯಿಯಲ್ಲಿರುವ ಮೊಗವೀರ ಭವನದ ಶಾಲಿನಿ ಜಿ ಶಂಕರ್ ಸಭಾಂಗಣದಲ್ಲಿ ಸಾಫಲ್ಯ ಸೇವಾ ಸಂಘದ ಯುವ ವಿಭಾಗ ತುಳು ಕನ್ನಡಿಗರಿಗಾಗಿ ನೃತ್ಯ ವೈಭವವನ್ನು ಆಯೋಜಿಸಲಾಗಿತ್ತು. ನೃತ್ಯ ವೈಭವ ಕಾರ್ಯಕ್ರಮಕ್ಕೆ ಗಣ್ಯರು ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಾಳ ಹರೀಶ್ ಶೆಟ್ಟಿ ಮಾತನಾಡಿ, ನಮ್ಮ ದೇಶ ಸಮಾಜ ಬಲಿಷ್ಠಗೊಳ್ಳಲು ಯುವ ಸಮುದಾಯ ಬೆಂಬಲವಾಗಿ ನಿಲ್ಲಬೇಕು. ಮನೆ ಸರಿಯಾಗಿ ನಡೆಯಬೇಕಾದರೆ ಮನೆಯಲ್ಲಿರುವ ಮಕ್ಕಳು ಸರಿಯಾಗಿ ಇರಬೇಕು. ಸಂಘದಲ್ಲಿ ಕೆಲಸ ಮಾಡಲು ಯುವಕರು ಬಂದಾಗ ಹಿರಿಯರು ಮಾರ್ಗದರ್ಶಕರಾಗಬೇಕು. ಅಲ್ಲಿ ಸಂಘ ಬೆಳೆಯುತ್ತದೆ. ಅದಕ್ಕೆ ಉದಾಹರಣೆಯಾಗಿ ಸಾಫಲ್ಯ ಸಂಘದ ಅಧ್ಯಕ್ಷ ಶ್ರೀನಿವಾಸ ಸಾಫಲ್ಯರ ನಾಯಕತ್ವವೇ ಸಾಕ್ಷಿಯಾಗಿದೆ ಎಂದು ಹೇಳಿದರು. ದೇಶ ಆಡು ನಮ್ಮ ಸಮಾಜ ಆಡು ಅವು ಗಟ್ಟಿ ಆಡೋದು ನಂಡ ಯೂತ್ದಾಗಲು ಗಟ್ಟಿಪ್ಪು ಯೂತ್ದಾಗಲು ಗಟ್ಟಿ ಇದ್ದೇನೆ ನಂಡ ನನ್ನ ಇಲ್ಲಂಚನೆ ಜೋಕುಲು ಸರಿತೇನೆ ನಂಡ ಇಲ್ಲು ಸರಿ ನಡಪು ಅಂಚನೆ ಊರು ಡೆಡ್ಡ ಜವನೇರಿತ್ತೆಡ ಊರ್ದ ಪೂರ ಕೆಲಸ ಎಲ್ಲ ಎಡ್ಡೆಡು ನಡಪು ಅಂಚನೆ ಸಂಸ್ಥೆ ಸಂಘಟನೆಡು ಹಿರಿಯಕ್ಕಲಿನ ದುಂಬುದೀದು ಕಿರಿಯಕ್ಕಲು ಜವನೇರು ಆ ಸಮಾಜದ ಏಳಿಗೆ ನಿಂಚ ಮಾಡ್ಕೊಂಡು ಬಂದು ಅವನ ಚಿಂತನೆ ಮಾಡ್ತದೆ ಐ ಬೋಡಾಯನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತದೆ ಅವ್ರು ನಡಪಂಡ ಆ ಸಮಾಜ ಎಟ್ಟ ರೀತಿಯಲ್ಲಿ ನಡಪುಂಡು ಐಕೊಂಜಿ ಉದಾಹರಣೆ ಸಾಫಲ್ಯ ಸೇವಾ ಸಂಘದ ಯೂತ್ ವಿಂಗ್ದಾಗಲು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಮೀರಾ ದಹನು ಬಂಟ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ವೀರಾರ್ ಶಂಕರ್ ಶೆಟ್ಟಿ ಅವರು ಮಾತನಾಡಿ, ಇದೊಂದು ವಿನೂತನ ಕಾರ್ಯಕ್ರಮ. ಸಾಫಲ್ಯ ಸಂಘದಿಂದ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮೂಲಕ ಇತರರಿಗೂ ಮಾದರಿ ಎಂದು ಹೇಳಿದರು. ಒಂದಿನಾದ ನಮ್ಮ ಶ್ರೀನಿವಾಸ ಅವರಿಗೆ ನಮ್ಮ ದೋಸ್ತಿನ ಬಕ್ಕ ಪ್ರತ್ಯೇಕ ಕಡೆ ಪೂರ್ವ ತೋರ್ತಾರೆ ಅಂಚನೆ ಯುವಕರಿಗೆ ನಮ್ಮ ನಿಜವಾದ ಬೈದಿನ ಯುವಕರಿಗೆ ಒಂದು ಬಲ ಬರೋಣ ಬೈದಿನ ವಿರಾಟ್ ಸಂಘಟನೆ ಬೈದಿನ ಬರ ನಿಗರಿಗೆ ಬಲ ಅವರಿಗೆ ಆಶೀರ್ವಾದ ಮಾಡ್ತಾರೆ ಬೈದಿನ ಇದು ಮಾತ ಯುವಕ ಬೆಳಿಗ್ಗೆ ನನ್ನ ದುಂಬುಗು ಒಂದು ನಮ್ಮ ತುಳುನಾಡದ ಆ ಒಂದು ಹೆಮ್ಮೆದ ಜೋಕುಲ ಹೊಂದಿರು ಬಂದು ಹೇಳಿದ್ದಾರೆ. ಅಂಚೆ ನಮ್ಮ ತುಳುನಾಡದಾಗಲೂ ನಮ್ಮ ಹೂವೇ ಜಾತಿ ಮೇಲೆ ಇರ್ತಿರಲ್ಲ ನಮಗೆ ಅನ್ಯೋನ್ಯವಾದ ಪ್ರೀತಿ ವಿಶ್ವಾಸ ಇದ್ದಿರಾಗು ಆ ತುಳುನಾಡದವಿಂದ ನಿಗಲವಿಂದ ಯಾರೊಂದು ಮೋಕೆ ನಮ್ಮ ತುಳು ವರ್ಷ ಮೋಕೆ ಅಂತ ಬಂದ್ಬ ನಮ್ಮ ಆ ಮೋಕೆದಿದೆ ನಮಗೆ ಬೈದಾರು ಬಂದ ಒಂದು ಪೊರ್ತಾದಪ್ಪು ನನಗೆ ಕ್ಷಮಿಸಲಿ ಪಡೆದ ನಿಗಲಿ ಮಾತುಗಳ ಮಾತೆಲ್ಲ ಆ ದೇವರು ಆ ದುರ್ಗಾಪರೇಶ್ವರ ಕಟ್ಟಿಲ್ಲಮ್ಮ ಮಾತು ಬಂದು. ಇದೇ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶ್ರೀನಿವಾಸ ಸಾಫಲ್ಯ ಅವರು, ಭಾರತದ ಸಂಸ್ಕೃತಿಯ ಮೂಲವೇ ಭರತ ಮುನಿಯ ನಾಟ್ಯಶಾಸ್ತ್ರ ಮೂಲವಾಗಿದೆ. ನೃತ್ಯ ವೈಭವ ಕೂಡ ಹಾಗೆ. ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ರೀತಿಯ ಕಲೆ ಇದೆ ಎಂದು ಹೇಳಿದರು. ನೃತ್ಯ ವೈಭವದ ಅಂಜನೆ ಮನುಷ್ಯನ ಪ್ರತಿಯೊಂದರ ಒಂದು ಕಲೆ ಅಡಕವಾದುಂಡು. ಆ ಕಲೆಗೆ ಪ್ರೋತ್ಸಾಹ ತಗೊಂಡರೆ ಮಾತ್ರ ವೇದಿಕೆ ಒತ್ತದ ಮಲ್ಪರೆ ಸಾಧ್ಯ ಉಂಟು. ಮನಸ್ಸಿನ ಬೇನೆ ಬೇಜಾರಣ ಉಲಗಿದ ಒಂದು ಕುಲ್ಯಂದಂಡ ಓಲಾ ಬುರ್ಚಿನಂಕ್ ನಾಟ್ಯಲ ಬುರ್ಚಿ ಎಡ್ಡ ಒನಸಲ ಬುರ್ಚಿನಂಕ್ ಒಡನಾಟಲ ಬುರ್ಚಿ ಸಂಘಟಕಲ ಬುರ್ಚಿ ಅಂಚಂದಂಡ ಬೇನೆ ಬೇಜಾರದ ಪಿದೈ ಬತ್ತದು ನಮ್ಮ 4 ಜನ ಒಡನಾಟದೊಟ್ಟಿಗೆ ಸೇರಿದಂದ ಆ ಪೂರಾನಮನದ ಕಲೆ ನಮ್ಮ ಅಡಕ ಪುಣ್ಣಿಗೆ ಸಂತೋಷದಾಯಕ ಗೊರ್ಪುಣಿಗೆ ಸ್ಫೂರ್ತಿದಾಯಕ ಗೊರ್ಪುಣಿಗೆ ಇನಿ ವಿಶೇಷವಾದ ಅಂಚಿನ ನಾಟ್ಯ ವೈಭವ ಬಂಡದೀತ ನಮ್ಮ ದೈಹಿಕ ನಾಟ್ಯ ವೈಭವ ಮಾತೆಲ್ಲ ನಾಟ್ಯದ ಕಲೆ ಅವು ಇಲ್ಲದ ಬಾತ್ರೂಮ್ನ ನಲಿಪರೆ ಸಾಧ್ಯ ಉಂಟು ಅತ್ತನ್ನ ಕಿಚನ್ನ ನಲಿಪು ಒಂದೊಂದು ನಲಿಪರೆ ಸಾಧ್ಯ ಉಂಟು. ದಾಯಕ ಬಂದಾಗ ನಮಕ್ ಮಾತೆರಗಳಲ್ಲಿ ಸ್ಫೂರ್ತಿ ಕೊರ್ಪುನ ಕಲೆ ನಮ್ಮ ಹೃದಯದ ಅಂತರಾಳೋಡ ಅಡಕವಾದುಂಟು. ನೃತ್ಯ ವೈಭವಕ್ಕೆ ಒಟ್ಟು 55 ಸ್ಪರ್ಧಿಗಳು ಭಾಗವಹಿಸಿದ್ದು, ಅದ್ಧೂರಿಯ ನೃತ್ಯ ವೈಭವ ನೆರೆದಿದ್ದವರನ್ನು ಮನರಂಜಿಸಿತು. ಜಟಾಟವಿ ಗಲಜ್ಜಲ ಪ್ರವಾಹ ಪಾವಿತ ಸ್ಥಳೇ ಕಲೇವಲಂಬ್ಯ ಲಂಬಿತಾಂ ಭುಜಂಗ ತುಂಗ ಮಾಲಿಕಾಂತ ಮಡ್ಡ 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 ಮನ್ನಿನಾದ ವಡ್ಡ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವ.
జటాకటాహ సంభ్రమ భ్రమ నిలింప నిర్ఝరీ విలోల వీచి వల్లరీ విరాజమాన మూర్ధని ధగ 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 జ్వలల్లలాట మృత్యుంజయ హో ఓ మృత్యుంజయ హో హిరణ్యాయ నమః హిరణ్యాయ హిరణ్యాయ నమః హిరణ్యాయ నమః హిరణ్యాయ హిరణ్యాయ నమః धड़काए और सीटी बजाए, दिल धड़काए सीटी बजाए, बीच सड़क पे नखरे दिखाए सारे हो करके इशारे हो लड़की हो लड़की ओ लड़की आंख मारे ओ लड़की आंख मारे ओ लड़की आंख मारे। ಈ ಸಂದರ್ಭ ಸಂಘದ ಉಪಾಧ್ಯಕ್ಷರಾದ ಕೃಷ್ಣಕುಮಾರ್ ಬಂಗೇರ, ಗೌರವ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಟಿ ಸಫಲಿಗ, ಗೌರವ ಕೋಶಾಧಿಕಾರಿ ಹೇಮಂತ್ ಬಿ ಸಫಲಿಗ, ಮಹಿಳಾ ಅಧ್ಯಕ್ಷೆ ಶೋಭಾ ಬಂಗೇರ, ಯುವ ವಿಭಾಗದ ಅಧ್ಯಕ್ಷ ಪ್ರತೀಕ್ ಕರ್ಕೇರ, ಮುಂಬೈ ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಅಧ್ಯಕ್ಷರಾದ ರಾಜ್ಕುಮಾರ್ ಕಾರ್ನಾಡ್, ಸಾಫಲ್ಯ ಸೇವಾ ಸಂಘದ ಮಾಜಿ ಅಧ್ಯಕ್ಷರಾದ ಓಂ ಪ್ರಕಾಶ್ ರಾವ್, ಬಿ ಗಣಪತಿ, ರವಿ ಸಫಳಿಗ ಮತ್ತಿತರರು ಉಪಸ್ಥಿತರಿದ್ದರು. ದಿನೇಶ್ ಕುಲಾಲ್, ಬೊಕ್ಕಪಟ್ನ, ವಿ4 ನ್ಯೂಸ್ 24/7 ಮುಂಬೈ.